ಸತ್ಯೋಲೇನು ಬತ್ತು ತೂಲೇ ಮಾಡದ ಮಣ್ಣದ ಸತ್ಯ ತೇರಿಲೇ ಕಾರಣಿಕದ ಸತ್ಯೋಲೇನು ಬತ್ತು ತೂಲೇ ಮಾಡದ ಮಣ್ಣದ ಸತ್ಯ ತೇರಿಲೇ ಆದಿನಾರಾಯಣನ ಮಾಯೋದ ಮಹಿಮೆ ಮೂವೆರು ಸತ್ಯೋಲೆ ಮಾಡೋದ ಮಹಿಮೆ ಆದಿನಾರಾಯಣನ ಮಾಯೋದ ಮಹಿಮೆ ಮೂವೆರು ಸತ್ಯೋಲೆ ಮಾಡೋದ ಮಹಿಮೆ 4 ಗ್ರಾಮದ ಕಷ್ಟ ಪರಿಹಾರಗಾದ 7 ಗ್ರಾಮೋಡು ಮಲ್ಲ ದೈವೋಲು ಆದ ಉದಿಪುಗು ಮಾಡ ಕೊಟ್ಯ ಕಟ್ಟಾದ ಉದಿಪುಗು ಮಾಡ ಕೊಟ್ಯ ಕಟ್ಟಾದ ಮದಿಪುನ ಭಕ್ತರೆ ಉದ್ಧಾರಗಾದ ಮದಿಪುನ ಭಕ್ತರೆ ಉದ್ಧಾರಗಾದ ಕಾರಣಿಕದ ಸತ್ಯೋಲೇನು ಬತ್ತು ತೂಲೇ ಮಾಡದ ಮಣ್ಣದ ಸತ್ಯ ತೇರಿಲೇ ಕಾರಣಿಕದ ಸತ್ಯೋಲೇನು ಬತ್ತು ತೂಲೇ ಮಾಡದ ಮಣ್ಣದ ಸತ್ಯ ತೇರಿಲೇ ನಲಿತೊಂದು ಬತ್ತದ ಬಂಡಿ ಸವಾರಿ ನೇಮೊಡೆ ಸೀರಿ ಮುಡಿತಾವಲ ಸಾರಿ ನಲಿತೊಂದು ಬತ್ತದ ಬಂಡಿ ಸವಾರಿ ನೇಮೊಡೆ ಸೀರಿ ಮುಡಿತಾವಲ ಸಾರಿ ಮಾಡದ ಮಣ್ಣದ ಉದ್ಧಾರಗಾದ ಮಾಡದ ಮಣ್ಣದ ಉದ್ಧಾರಗಾದ ನೆಲೆಯಾದ ಉಂತುಲೇ ಕಣ್ಣು ಬುಲಾದ ನೆಲೆಯಾದ ಉಂತುಲೇ ಕಣ್ಣು ಬುಲಾದ ಕಾರಣಿಕದ ಸತ್ಯೋಲೇನು ಬತ್ತು ತೂಲೇ ಮಾಡದ ಮಣ್ಣದ మామల్లవాయన మడస్థాన సేవిన పాటనంచిన భక్తుడు జగలమాయదగంత భక్తుడు పాటనాడి సర్వదోషికరమాయన ಸಂವಿಧಾನವು ತರತಕ್ಕಾವು ಮಾಯದಗಂತ ಪ್ರಾಣಂಚಿನ ಕಾಲಗೆ ಪಂಚಿನ ಪೊರ್ತರು ಮಾಮಲ್ಲವಾಯಿನ ಮಡಸ್ಥಾನ ಸೇವೆಯನ್ನು ಪಾಟನಂಚಿನ ಪೊರ್ತರು ಉರಿವೃಷ್ಣದ ಪೊರ್ತರು ಸರ್ವವರ್ತಿ ನಿವೇದ್ಯಾದಿಗಳಲ್ಲಿ ನಿಂತುಕೊಳ್ಳದೆ ನನ್ನ ದುಂಬಗನಿಗೆಲ್ಲ ಕೈತು ಕೊರಲು ಕೋರಿಕೆ ಸೇವೆ
ಪಂಡರಿಗೆ ನಂಬೊಲ್ಲೆ ಆವು ನನ್ನ ಏಕಭಕ್ತಿದ ಬತ್ತ ದಿನತಾತ ನಿಮಗೆ ಮಾಮಲ್ಲವಾಯಿನ ಸೇವೆ ಮಡಸ್ಥಾನ ಸೇವೆ ಪಾಟ್ನಂಚಿನ ಬಂದು ನಂಬೊಲ್ಲೆ ಆವು ನನ್ನ ಏಕಭಕ್ತಿದ ಬತ್ತ ಮಾಮಲ್ಲವಾಯಿನ ಸೇವೆ ಮಡಸ್ಥಾನ ಸೇವೆಯನ್ನು ಪಾಠವನ್ನು ಮನಸ್ಸಿನೇಗಾದರೆ ಸರ್ವಗುವ ಪಿಂಡಿಕೋಡಿಗೆ ಬೇಸಾರ ಚೂರಮಂಟಾದಿ ಎಲ್ಲ ಮಠ ಅವರು ನೀವು ಸಂಪ್ರದಾಯಗಳೇ ಒದಗಾದ ಕುಡಿಯರಿಗೆ ಆವು ನನ್ನ ಮಾಮಲ್ಲವಾಯಿನ ಮಡಸ್ಥಾನ ಸೇವೆಯನ್ನು ಒಪ್ಪಿಸಿಕೊಂಡು ನಂಚಿನ ಬಂದು ಬರ್ಪುಣಂಚಿನ ಲೋಪದೋಷಾದಿಗಳಿಂದ ಎತ್ತುಗಳಿಂದ ನಿಖಲ ಕೈದ ಸೇವೆಯನ್ನು ಕೊಂಡು ಮಾತಾಡೋರಿಗೆ ಮಾಮಲ್ಲವಾಯಿನ ಚಿಂತೆಗಳೇಕ ಇಲ್ಲದ ಪಂಚಪತಿ ದೊಂದು ಪಡವು ಬಾಜಿಯಲ್ಲಿ ಕಟ್ಟಿದ್ದು ಜಂಕಿಲೈನ ಅರ್ನ ಕೊಟ್ಟೆಲ್ಲ ಬಾಕಿಲ್ ಡಾಪಿ ಉರಿ ಇದು ಬರಿಯಾರು ಈಗ ಜಂಕುಲು ಒಪ್ಪಿಕೊಂಡ ಜನಕ ನಿಖಲ್ನ ಬೇಸಾರದಂಚಿತು ಅನ್ನೆನ ಬಯ್ಯಾಗ ಪಿಂಚಿತ್ತಿ ಅಯದೆಯು ಆಗಿನ ಸೇವೆಯನ್ನ ಒಪ್ಪಿದುಕೊಳ್ಳೆ ಅರೆಗ ಪಿಂಚಿತ್ತಿ ಪುರುಳು ಕೋಳಿಯದ ಪಾಪೆ ಬಂಡಿ ನಾವೇನು ಪಂಡದ ಬರ್ಪೆ ಸಭೆ ಪ್ರಜೆ ಕಮ್ಮಿ ಅಣ್ಣ ಎಂಕಲ್ನ ಕೀರ್ತಿ ರಂಚಿಸುವುದು ಬರ್ಪಿಂಚಿತ್ತಿ ಪ್ರಜೆ ಹೆಚ್ಚಾಗಿ ಅಂತ ಐತ ಪುರುಳು ಸೆಟ್ಟಲ್ಲಿ ಆತು ಬರೀ ಬ್ರಹ್ಮ ಸಭೆ ಸುಮಾರಿಲ್ಲ 4 ಗ್ರಾಮ ಆತಿ ಏಕಾಭಕ್ತಿ ನನ್ನ ಬ್ರಹ್ಮ ಸಭೆ ಭಕ್ತನ ಜಮಾತ 4 ಗ್ರಾಮದ ರಕ್ತವರ್ಣನ ಅನೇಕ ಕೈ ಕಷ್ಟಪಡ ಉಪಾಧಿಯಲ್ಲಿ ಕಟ್ಟಿದ ನನ್ನ ಉಷ್ಣದ ಪುಷ್ಪ ಅಂತಲ್ಲ ಇದನ್ನ ಪಡ ಉಪಾಧಿಯಲ್ಲಿ ಕಟ್ಟಿದ ನನ್ನ ಆತ್ಮಲ್ಲ ಸೇವೆಯನ್ನು ಒಪ್ಪಿದು ಬರಿಯಾಗಿ ಇದನ್ನ ಬೇಸಾರ ಅದು ಐನ್ನ ಒಪ್ಪಿದುಕೊಳ್ಳೆ ಏನಿಗೆ ನನ್ನ ತೆಂಗು ನನ್ನ ಮೇಗಿರೋ ಕರೆವು ಮಾಡ ಅಸ್ತಮಾನದು ಪುಣ್ಯ ಕಟ್ಟಾನಗ ಜಂಕುಲೇನ ದೀವಾದಿನ ಒಟ್ಟಟ್ಟು ಮಲ್ಪನಾಗ ಜಂಕುಲು ಪರಮಾರ್ಥದ ಚಿತ್ತಲ್ಲ ಕೊಜತ್ತಿದ್ದೆ ತೊನಿಂಚಿತ್ತಿನ ಮಯಂಕರನ ಅನ್ನ ಕೊಟ್ಟೆಲ್ಲ ಬಾಕಿ ಉಷ್ಣದ ನೇಮ ಬಂಡ ಅನ್ನ ಕೊಜತ್ತಿದ ಅರಡದೆ ತೊಂದು ನೇಮ ದ್ವಾರ ಪುಣತ್ತ ಆನಿಗ್ರಹ ದೈವಾದಿನ ಒಟ್ಟಟ್ಟು ಮಲ್ಸಿದ್ದು ಅರಡ ಕೊಜತ್ತಿದ್ದು ಎಂಕುಳು ತೆತ್ತೊಂದು ಎಂಜಾಯ್ ನಾರಾಯಣ ನಾರಾಯಣ ಕೊಜತ್ತಿದ್ದ ತೊನಿಂಚಿತ್ತು ನೇಮ ಅನ್ನ ಕೊಟ್ಟೆದ ಬಾಕಿ ಎಂಕಲ್ನ ಕೊಟ್ಟಿಯದ ಬಾಕಿ ಇಲ್ಲದೆ ಅರೇಕ ಸೇವೆ ಜನಗ ಮಮ್ಮಾಕಾರದ 4 ಗ್ರಾಮಲ ರಟ್ಟು ವರ್ಣಲ ಅನೇಕ ಕೈ ಕಷ್ಟ ಬಂದು ಒಪ್ಪಿಕೊಳ್ಳಿಯರು ಪ್ರಕಾರ ಕಟ್ಟಿದ ಒಂದು ನೇಮಪ್ಪ ಒಂದು ಸಿರಿಮುಡಿ ಇರ್ದಡೆ ಬಂದು ಕಟ್ಟ ಪ್ರಕಾರ ನಾವಲ್ಲಿ ಹೇಳ್ತಾರೆ ಸುಟ್ಟಿಡ 25 ಕೋಪು ನಾನು ಕುಡಿ ಕಲ 3 ಸಾರಿ ಕೊಂಡವನ್ನು ಬರ್ತಿಂಚಿದ್ದೆ ಪ್ರಾತದ ಕಟ್ಟಿ ಎಂಕಲ್ನ ಮಕ್ಕಳು ಮತ್ತೆನ್ಮ ಕೋಪು ನಾನಿಗೆ ಎಂಕಲ ರಥಕ್ಕೂ ಚಿನ್ನಾವರಣ ಮೂರ್ತ ಮಕ್ಕಳು 25 ಕೋಪು ನಾನು ತಿಟ್ಟಿತ್ತಿಗೆ ಜಮರ ಮಿತಿಯೇರಾದುಕೊಂಡು ಏರಿಕೊಡಿ ಚಂದ ಮಲ್ಪಾದು 4 ಗ್ರಾಮದ ದುಂಬುಡು ಎಂಕಲ್ನ ಸಿರಿಗುಡಿ ತೂಕೆರೆ ಮೂರ್ತ ಅನ್ಕೊಂಡು ನಾನಾದರತ್ತ ಸಂಚಾರ ಉಂಡತ್ತೆ ಈ ಕಾಲದ ಪಂಥದ ಉತ್ಸವವನ್ನು ನನ್ನ ಚಿತ್ತೂರು ಹೋವ ತರುತ್ತು ಒಳಕೊಣುವೆರ ಅಂಟಿಂಚಿತ್ತಿನ ಸಂಚಾಲನ್ನು ನನ್ನ ಮಾಡೇರಿ ಭಯವಂತನ ತೋರ್ತು ಬಿಟ್ಟೆ ಕಡೆ ಮಾರ್ತು ತೂಪುನಗ ಎರಡು ಪತ್ರ ತರುತ್ತು ಹೆಚ್ಚಿಗೆ ಒಬ್ಬರಿಗೆ ದಿಕ್ಕಿ ಮಣ್ಣತ್ತಿಂದು ಗೋಡೆಗೆ ನಿರ್ಮಾಣ ಮಾಡಿ ಗುಡಿಗೊಣತ್ತಿನಯೇ ಗುರುಂಟುಗಳ ಕೊಡುತ್ತಿದೆ ಈ ಮಣ್ಣು ನಾಲ್ಕು ಗ್ರಾಮ ಹೊರತು 7 ಗ್ರಾಮ ಮುಟ್ಟ 2 ಏರು ಕಟ್ಟಿ ಮಾಡಿ ಬಡವೇಲ 4 ಏರು ಕಟ್ಟಿ ಮಾಡಿ ದನಿಕ್ಕೆಲ ಎಂಕಲಿಗೆ ಸರಿ ಸಮಾನನೆ ಜಂಕುಲು ಮಲ್ಲೆ ತಂದೆ ನರಮಾಣೆಡು ಮಲ್ಲೆ ಈಜಿ ಕೈನು ಈ ಮಣ್ಣು ದೀಪ್ತಿದಿ ತುಂಬುಲ ನಲ್ವೇರು ದೇವರು ಕೂಲ ನಲ್ವೇರು ಸೇಕೆ ಕೂಲ 14 ಈ ಕಾಲದ ಬಂತದ ಉತ್ಸವನು ಈಳದು ಮೇಲ್ ಮಲ್ಪಾದು 4 ಗ್ರಾಮನು 4 ಪರ್ವತಕ್ಕೂ ಸರಿ ಮಲ್ಪಾದು ಹಿರೇಮುಡಿ ಇರ್ತಿದೆ ಬಿಡ್ಪಣೆ
ನಿನ್ನ ಸಂಸಾರ ಕೊಡಿ ಹೋಗುವಾಲ ಎಲ್ಲ ಕಾಂಜ ವ್ಯಕ್ತಿಗಳೇ ಸಮುದ್ರದ ಪುಟಮುಟ್ಟಕ್ಕೆ ಹಾಕಿಕೊಂಡು ಸಂಸಾರನ ನಾನು ಬರ್ತಿಸಿ ದೇಶದ ಸಂಸಾರನ ಸ್ವಾಮಿ ಧರ್ಮಣಯ ನಮ್ಮದು ನಡೆಸ ಬರ್ತೇನೆ ನಾನು ಏನು ಕಾರಣ ಬರ್ತೀನಿ ಅಪಕೀರ್ತಿ ಬಾಳನ್ನು ಕೀರ್ತಿ ಬರ್ತದೆ ನಯನ ಕಥಾ ಐತಿ ಬೇರೆ ಉಡಾಪೆ ಮೇಲೆ ತಂದಲ್ಲ ಮೇಲ್ಸಂತಾನ ಕರಿಪಾಡಿ ಐತ ಬಲಾಂಬನೆ ಅಧಿಕಾರಗಳು ಪಟ್ಟಣಕ್ಕೆ ತಂದು ಸಂಬಂಧಪಟ್ಟಣ ಕರಿಪಾಡಿ ಐದು ಬೋಡಾಪನ ಕಾರ್ಯಕ್ರಮ ಬೋಡ ಈಗ ಮೇಲ್ಕಾಲ ಉಂಟನಿಗೆ ಭೂಮಿಯಲ್ಲಿ ಪೂಜಾರಿ ಇದೆ ಮತ್ತೆ ತಡಿ ಬರೋಣ ಅಪ್ಪ ಹಂಗೆ ಹರಿ ಬದಲಾಗ್ಲಿಲ್ಲ ಅಲ್ಲದೆ എൻ്റെ ഇത്ര വലിയ സ്ട്രെങ്ത് അല്ലേ ഞാൻ ആ അപ്പൊ ഒരി കൈക്കാൻ ബല വെക്കാൻ
ജണ്ടുക ഇക്കുവരി വെള്ളം അതെങ്ങനെ അത് നിങ്ങൾക്ക് കുറച്ച് ഏറായി അവിടെ ഇതെന്താ സീതമ്മ ഞണ്ട് കാട്ടി വലിയത് ഇത്ര വലിയ అవునన్నా అక్కడ నప్పని ప్రకారం ನನ್ನ ಇಂಟ್ಲಿಗೆ ಸಂಚಿನ ಸೇವೆಯಲ್ಲಿ ನಿಖಿಲ್ ಒತ್ತಟ್ಟಾಗಿ ಒಪ್ಪಿಸಿಕೊಡನಲ್ಪ ಸರ್ವದೋಷತ್ತಿನ ಮಾಯೋರ್ದು ಪರಿಹಾರ ಮಲ್ಪಾದಿ ಸಾಕದ ಕಟ್ಟಿಗೊಂದು ಲೋಪದೋಷದ್ದನ್ನು ನಡಪಟ್ಟು చిత్తోలు మూడు నెల ఊరినాక కుట్టెమాడ కట్టిన చిత్తి కొడుతుడు ఆ కాలుడు బీర్నాచారి మనిపించి వత కుట్టెమాడ కట్టాయని చిత్తి నరమాని ఆయన పుదారు బోడుందు ఇన్ని గొంజి నేమల కొడతారు మంచి వచన ప్రకారం ఆయన నీకు ఒత్తట్టాదు ಕೊರಿಂಚಿತ್ತಿ ಸೇವಡಿ ಏತು ಲೋಪದೋಷ ಕಲೆಯಿತು ಕೊಡ್ದು ಅಪಕೀರ್ತಿ ಕಲೆಯಲ್ಲಿ ಕೀರ್ತಿ ಬರ್ತದೆ ಈ ಕಟ್ಟಿನ ಸೂರ್ಯಚಂದ್ರ ಕಾಲ ಮುಟ್ಟ ನಿಖಿಲ ಕಟ್ಟಿ ಪುಡ್ಲು ಮಲ್ಪ వైద్యనాథనన్న భగవద్య పేరున ಬಡವೆ ಕಷ್ಟಗಾಲು ಪಡ್ಡಂಚಿನ ಬಡಸ್ತನತೆ ಐನೇ ಬಡಸ್ತನ ಬೂರ್ದು ಈ ಸತ್ಯುಲಿಗೆ ಸಂದೈನ ಅಕ್ಲೆಗ ಬತ್ತಿಜ್ಜಿ ಸರ್ವ ಕಷ್ಟಗಳೆಲ್ಲ ದೂರ ಬಲ್ತದೆ ಅಕ್ಲೆ ಕುಟುಂಬ ಅಕ್ಲೆಗ ಸರ್ವ ಕಷ್ಟಗಳೆಲ್ಲ ದೂರ ಬಲ್ತದೆ ಅಕ್ಲೆನ ಸಂಸಾರದ ಹೆಚ್ಚಿನ ರೀತಿಯ ದಿಕ್ಕಲಿದ ಅಚ್ಚರಿ ಅಕ್ಲೆಗೆ ಈತ ಮನಸ್ಸಾರನ್ನು ಸ್ವೀಕಾರ ಬಲ್ತೋದು ಸರ್ಪಿಜಿ ಕಷ್ಟಗಳು ಸರ್ವ ಹೋಗ್ತದೆ ದೂರ ಬಲ್ತದೆ ಆ ಮನಸ್ಸಾರನ್ನು ಸಂತೋಷಡು ಸತ್ಯಗಳು ಸ್ವೀಕಾರ ಬಲ್ತೋಡಲು ರೀತಿಗೆ ಹೋದ ಮನಸ್ಸಾರಡು ಮುಖ್ಯ ಆಗಿದ ಪ್ರಾರ್ಥನೆ